ಗಣಪನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿ. ದಿಸ್ ಪ್ರೋಗ್ರಾಮ್ is sponsored by Astra Group, powered by RJR Hospital and Snowman Ice Cream, co-sponsored by SL Shade Diamond House, Lady Hill, Heaven Rose, the Tile Wholesaler. V4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ನಾನು ಲಿಖಿತಾ ಪ್ರಜ್ವಲ್. ಅಸ್ತ್ರ ಗ್ರೂಪ್ ಅರ್ಪಿಸುವ ಗಣಪನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ RJR ಹಾಸ್ಪಿಟಲ್ ಮತ್ತು ಸ್ನೋಮ್ಯಾನ್ ಐಸ್ ಕ್ರೀಮ್. ಸಹ ಪ್ರಾಯೋಜಕರಾಗಿ SL ಶೇಡ್ ಡೈಮಂಡ್ ಹೌಸ್, ಲೇಡಿ ಹಿಲ್, ಹೆವನ್ ರೋಸ್ ಮತ್ತು ದ ಟೈಲ್ ಹೌಸ್. ಗಣೇಶ ಚತುರ್ಥಿ ಬಂತೆಂದರೆ ನಾಡಿನೆಲ್ಲೆಡೆ ಸಂಭ್ರಮ ಸಡಗರ. ಗಣೇಶ ವಿಗ್ರಹ ರಚನಾಕಾರರ ಕೈಚಳಕದಲ್ಲಿ ಮೂಡಿಬಂದಂತಹ ಗಣೇಶನ ವಿಗ್ರಹವನ್ನು ನೋಡುವುದೇ ಬಲು ಸುಂದರ. ಅದರಲ್ಲೂ ಈ ಬಾರಿಯ ಗಣೇಶ ವಿಗ್ರಹ ರಚನೆಯಲ್ಲಿ ನಾರಿಮಣಿಗಳ ಕೈಚಳಕದಿಂದ ಮೂಡಿಬಂದ ಗಣೇಶನ ವಿಗ್ರಹ. ಈ ಕುರಿತು ಒಂದು ವರದಿ ಇಲ್ಲಿದೆ. ಗಣೇಶ ಚತುರ್ಥಿ ಸಮೀಪಿಸುತ್ತಿದೆ. ಅಂದು ಪೂಜೆಗೊಳ್ಳಲು ವಿನಾಯಕನ ಮೂರ್ತಿಗಳ ರಚನೆ ಮತ್ತು ಅಂತಿಮ ಸ್ಪರ್ಶದ ಕೆಲಸಗಳು ಕೂಡ ವೇಗವಾಗಿ ನಡೆಯುತ್ತಿದೆ. ಇದರ ನಡುವೆ ಗಮನ ಸೆಳೆದಿರುವ ಸಂಗತಿ ಏನೆಂದರೆ, ಗಣೇಶನ ವಿಗ್ರಹಗಳ ರಚನೆಯ ಹಿಂದೆ ನಾರಿ ಶಕ್ತಿಯು ತೊಡಗಿಸಿಕೊಂಡಿರುವುದು. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ. 13 ವರ್ಷದಿಂದ ಇಲ್ಲಿ ಗಣಪತಿ ಮಾಡ್ತಿದ್ದೇವೆ. ಖುಷಿ ಆಗ್ತದೆ ಮಾಡಲಿ. ಇಲ್ಲ, ಮಿಷಿನ್ ಎಲ್ಲ ಉಂಟು, ಅದೆಲ್ಲ ಮಾಡಿ ಫಸ್ಟು ಇದರಲ್ಲಿ ಮಾಡ್ತಾಯಿದ್ದದ್ದು. ಈಗ ಮಿಷಿನ್ ಬಂದಿದೆ, ಅದರಲ್ಲಿ ಮಾಡ್ತಿದ್ದೇವೆ ಈಗ. ಹಾಂ, ಈಗ ಬಂದಿದೆ. ಫಸ್ಟ್ ಗೊತ್ತಿರಲಿಲ್ಲ, ಈಗ ಕರೆಕ್ಟ್. ಹಾಂ, ಅಂದರೆ ಸಾರೆಲ್ಲ ಕಲಿಸಿಕೊಡ್ತಾರೆ ಮೇಡಮ್ ಎಲ್ಲ. ಈಗ ಸ್ವಲ್ಪ ಕರೆಕ್ಟ್ ಆಗಿದೆ. ಹಾಂ, ಶಾರದೆ ಮಾಡ್ತೇವೆ. 3 ಶಾರದೆ ಉಂಟು. ನೆಕ್ಸ್ಟ್ ಅದು 3 ಶಾರದೆ. 13 ವರ್ಷ ಆಯಿತು. ಬೇಕಾದ ಗಾತ್ರ ಮತ್ತು ರೂಪದಲ್ಲಿ ಗಣೇಶನನ್ನ ಸೃಷ್ಟಿಸುವುದು ಸವಾಲಿನ ಕೆಲಸ. ಅದರ ಜೊತೆಗೆ ಅದರ ಒಂದು ಅಂದವನ್ನ ಇನ್ನಷ್ಟು ನಾಜೂಕಿನಿಂದ ಬಣ್ಣ ಹಾಕುವ ಕಲೆಯು ತುಂಬಾ ಸೂಕ್ಷ್ಮದ್ದು. ನಗರದಲ್ಲಿ ಹಲವು ಕಡೆ ಮಹಿಳೆಯರು ಈ ನಾಜೂಕಿನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮೂಲತಃ ನಮಗೆ ಗಣಪತಿಯನ್ನು ರಚಿಸಲಿಕ್ಕೆ ಆವೆ ಮಣ್ಣಿನ ಅವಶ್ಯಕತೆ ಇದೆ. ಆದರೆ ಭಾರಿ ಒಂದು ದುರದೃಷ್ಟಕರ ಅಂತಂತೇಳಿದರೆ, ಮಂಗಳೂರಿನಲ್ಲಿ ಎಲ್ಲ ಕಾರ್ಖಾನೆಗಳು ಮುಚ್ಚಲ್ಪಡ್ತಾ ಇದೆ. ನಾನು ಸರ್ಕಾರದಲ್ಲಿ ಒಂದೇ ಒಂದು ವಿನಂತಿ ಮಾಡೋದಂತೇಳಿದರೆ, ಏನಾದರೂ ಒಂದು ಸಬ್ಸಿಡಿ ಕೊಟ್ಟು ಆ ಕಾರ್ಖಾನೆಯನ್ನು ಪುನರುತ್ಥಾನ ಮಾಡಿ ನಮ್ಮ ಮಂಗಳೂರಿನ ಘನತೆಯನ್ನು ಹೆಚ್ಚಿಸಬೇಕಾಗಿ ಈ ಮೂಲಕ ನಾನು ನಿಮಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ನಾವು ಪರವೂರಿಂದ ಗಣಪತಿಯ ಜೇಡಿ ಮಣ್ಣು ಪರವೂರಿಂದ ತರಬೇಕಾಗ್ತದೆ. ವರ್ಷಕ್ಕೆ ನಮ್ಮ ಅದಕ್ಕೆ ಖರ್ಚು ವೆಚ್ಚಗಳು ತುಂಬ ಆಗ್ತದೆ. ಅದು ಮಾತ್ರವಲ್ಲದೆ ಆ ಮಣ್ಣಿನ ಗುಣಮಟ್ಟ ಕೂಡ ತುಂಬ ಕಷ್ಟ ಆಗ್ತದೆ ನಮಗೆ ಗಣಪತಿಯನ್ನು ರಚಿಸಲಿಕ್ಕೆ. ನಾನು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಆದರ್ಶ, ನಾವು ಜೀವನ ನಾಡಿಯಾಗಿದ್ದ ಹಂಚಿನ ಕಾರ್ಖಾನೆ ಎಲ್ಲವೂ ಮುಚ್ಚಲ್ಪಡ್ತಾ ಇದೆ. ಅದು ತುಂಬ ನನಗೆ ಬೇಸರ ಆಗ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ಹಾಗೂ ಈ ಪರಿಸರವಾದಿಗಳೆಲ್ಲ ಆಸಕ್ತಿ ವಹಿಸಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿ ನಾನು ಈ ಮೂಲಕ ನಿಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೆ. ಹೌದು, ಇದು ಎಲ್ಲಿ ಅಂತೀರಾ? ಮಂಗಳೂರು ನಗರದ ಕಾರ್ ಸ್ಟ್ರೀಟ್ನ ರಥಬೀದಿಯ ವಿನಾಯಕ ಶೇಟ್ ಅವರು ಕಳೆದ 38 ವರ್ಷಗಳಿಂದ ಗಣಪತಿ ವಿಗ್ರಹ ರಚನೆ ಮಾಡುತ್ತಿದ್ದು, ಕಳೆದ ಸುಮಾರು ವರ್ಷಗಳಿಂದ ಮಹಿಳೆಯರು ಕೂಡ ಈ ಕಾಯಕದಲ್ಲಿ ತೊಡಗುತ್ತಿದ್ದಾರೆ. ಅಸ್ತ್ರ ಗ್ರೂಪ್ ಅರ್ಪಿಸುವ ಗಣಪನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.
Heaven Rose, a household in Mangalore. ಇನ್ಮುಂದೆ ಎಲ್ಲ ಕ್ಷೇಮ, ಇನ್ಮುಂದೆ ಎಲ್ಲರೂ ಸೌಖ್ಯ, ನಿಮ್ಮನ್ನ ಕಾಳಜಿಸುತ್ತಾರೆ, ಮುಗುಳ್ನಗೆಯಿಂದ ನಿಮ್ಮನ್ನ ರಕ್ಷಿಸುತ್ತಾರೆ. ತಾಯಿಯ ಪ್ರೀತಿ ಆರ್ಜೆಯ, ಆರೋಗ್ಯವೆಂದು ಆರ್ಜೆಯ. ಕೀಲು ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches.
ಬಳಿಕ ಅಸ್ತ್ರ ಗ್ರೂಪ್ ಅರ್ಪಿಸುವ ಗಣಪನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುಂದರ, ನಯನ ಮನೋಹರ, ವಿಘ್ನ ವಿನಾಶಕ ಗಣೇಶನ ವಿಗ್ರಹ ರಚನೆಯಲ್ಲಿ ಕಲಾಕಾರನಿಗೆ ಎದುರಾಗುವಂತಹ ಸಮಸ್ಯೆ ಕೂಡ ಅತಿ ಮುಖ್ಯ. ಅದರಲ್ಲೂ ಜೇಡಿ ಮಣ್ಣಿನ ಅಭಾವ ಕೂಡ ಒಂದು. ಅಲ್ಲದೆ ಆಧುನಿಕ ಜಗತ್ತಿಗೆ ಬಳಕೆಯಾಗುವ ಪಿಒಪಿ ಗಣೇಶನ ವಿಗ್ರಹ ಹಾವಳಿಯಿಂದಾಗಿ ನೈಜ ಕಲಾಕಾರನ ಬದುಕು ಕಮರಿ ಹೋಗುವ ಕಾಲಘಟ್ಟವಿದು. ಈ ಬಗ್ಗೆ ಮಾತಾಡ್ತಾರೆ ವಿನಾಯಕ ಶೆಟ್ ಅವರು. ಹೌದು, ಮಂಗಳೂರಿನಲ್ಲಿ ನಮ್ಮದೇ ರಥಬೀದಿಯಲ್ಲಿ ತುಂಬ ಕಡೆ ಈಗ ಪ್ಲಾಸ್ಟರ್ ಪ್ಯಾರಿಸ್ ಗಣಪತಿಯನ್ನು ತಂದು ವ್ಯಾವಹಾರಿಕವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನಿಜವಾದ ಕಲಾಕಾರಗಳಿಗೆ ಬೆಲೆ ಸಿಗುವುದಿಲ್ಲ. ಅದೊಂದು ತುಂಬ ಒಂದು ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಯಾವ ರೂಪ ತಳೀತದಂತ ಹೇಳಿಕೆ ಬರೋದಿಲ್ಲ. ಹಾಗಾಗಿ ಒಂದು ಕಡಿಮೆ ಪ್ರಶ್ನೆ ಅಲ್ಲ, ಅದು ಒಂದು ಫ್ಯಾಕ್ಟ್ರಿಯಲ್ಲಿ ಆಗುವಂಥ ಕೆಲಸ. ಅದರಲ್ಲಿ ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್. ಅದರಿಂದ ಕಲೆಯನ್ನು ಉದ್ಧಾರ ಆಗೋದಿಲ್ಲ. ಅದರಿಂದ ಯಾವ ಕಲೆ ಯಾರು ನಮ್ಮೊಳಗಿನ ಒಂದು ಕಲೆ ಎದ್ದು ಬರೋದಿಲ್ಲ. ಇದನ್ನು ಜೀವಂತವಾಗಿ ಇಡಬೇಕಾದ್ರೆ ಎಲ್ಲ ಕಲಾಕಾರರು ಒಂದು ಗಣಪತಿಯನ್ನು ರಚಿಸಿ ಅದನ್ನು ಬಣ್ಣ ಬಳಿಸಿ ಗ್ರಾಹಕರಿಗೆ ಕೊಟ್ಟಿದ್ದರೆ ಎಲ್ಲರೂ ಆ ಕಲೆಯ ಒಂದು ಹೆಚ್ಚಿಸ್ಬೋದು. ಗಣಪತಿ ವಿಗ್ರಹ ತಯಾರು ಸಂದರ್ಭದಲ್ಲಿ ಹಬ್ಬ ಮುಗಿಯುವವರೆಗೆ ವೃತ್ತದಲ್ಲಿದ್ದು ಈ ಕೆಲಸ ಪೂರ್ಣಗೊಳಿಸುತ್ತಾರೆ. ಸ್ಥಳೀಯ ಮಂದಿ ಮಹಿಳೆಯರಲ್ಲಿ ಕೆಲವರು ಪೇಂಟಿಂಗ್ನಲ್ಲಿ ಕೈಜೋಡಿಸಿದ್ರೆ ಹಲವರು ವಿಗ್ರಹ ರಚನೆಯಲ್ಲೂ ಸೈ ಎನಿಸಿದ್ದಾರೆ. ಉಳಿದ ಸಮಯದಲ್ಲಿ ಬಟ್ಟೆ ಬ್ಯಾನರ್ ಕೆಲಸದಲ್ಲಿ ಅವರು ತೊಡಗಿಕೊಂಡಿರುವ ಕಾರಣ ವಿಗ್ರಹ ಪೇಂಟಿಂಗ್ ಕೂಡ ಇವರನ್ನ ಬಹುಬೇಗ ಸೆಳೆಯಿತು ಎನ್ನುತ್ತಾರೆ ನಾರಿಶಕ್ತಿಗಳು. ಇಲ್ಲಿ ಖುಷಿ ಆಗ್ತದೆ ನಮಗೆ, ಅಂದರೆ ಬಾಸ್ ಹೇಳಿಕೊಡೋದನ್ನು ನಾವು ಮಾಡ್ತಾ ಇದ್ದೇವೆ. ಮುಂಚೆ ಸರ್ ನಿಮಗೆ ಈ ಥರ ಮಾಡ್ತಾ ಇದ್ದೀರಾ ಗಣಪತಿ? ಅಲ್ಲ, ಈ ವರ್ಷ ಪ್ರಥಮ? ಇಲ್ಲ, ಮುಂಚೆಯಿಂದ ಮಾಡ್ತಾ ಇದ್ದೇವೆ. ಈಗ ಗಣಪತಿ ಆಯಿತು, ನೆಕ್ಸ್ಟ್ ಏನು ನಮ್ಮದು ಇದಾದಮೇಲೆ ಬ್ಯಾನರ್ ಪ್ರಿಂಟಿಂಗ್ ಉಂಟು, ಸ್ಕ್ರೀನ್ ಪ್ರಿಂಟಿಂಗ್. ನಿಮ್ಮ ಬಾಸ್ ಹೇಳಿದ್ರು ಗಣಪತಿಯಲ್ಲಿ ನಾರಿ ಶಕ್ತಿ ಕಡೆ ಮುಂದೆ ಬಂದು ಈ ವರ್ಷ ಮಾಡಿದ್ದರಿಂದ ಲಾಭ. ಹೌದು. ಹೇಗೆ ಅನಿಸ್ತದೆ ಈ ಗಣಪತಿ ಮಾಡೋದು, ವಿಗ್ರಹ ಮಾಡೋದು? ವಿಗ್ರಹ ಮಾಡುವ ಖುಷಿ ಆಗ್ತದೆ. ಮತ್ತು ನಾವು ಇಲ್ಲಿ ಬಂದು 12 ವರ್ಷ ಏನಾಗಿತ್ತು. ಅಲ್ಲಿಂದ ಮತ್ತೆ ಬಾಸ್ ಮತ್ತು ಮೇಡಮ್ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಕಲೀಲಿಕ್ಕೆ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ವಿಘ್ನ ವಿನಾಯಕನ ವಿಗ್ರಹವನ್ನು ರಚಿಸುವಲ್ಲಿ ನಾರಿಮಣಿಗಳ ಕಲೆಯನ್ನು ಮೆಚ್ಚಲೇಬೇಕು. ಇದಾಗಿತ್ತು ಗಣಪನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಗಣಪನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿ. This program is sponsored by Astra Group, forward by RJR Hospital and Snowman Ice Cream, co-sponsored by SL Shade Diamond House, Lady Hill, Heaven Rose, the Tile Wholesaler.